ಕೊರೋನಾ ಲಾಕ್ಡೌನ್ ಕಾರಣಕ್ಕಾಗಿ ಮನೆಯಲ್ಲೇ ಉಳಿದುಕೊಂಡಿರುವ ಜನ ಲಾಕ್ಡೌನ್ ವೇಳೆಯನ್ನ ಹಲವು ರೀತಿಯಲ್ಲಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಕಳೆಯುತ್ತಿದ್ದಾರೆ. ಹೌದು, ಇದೇ ರೀತಿ ಲಾಕ್ಡೌನ್ ಕಾರಣಕ್ಕಾಗಿ ಊರಿಗೆ ಬಂದಿರುವ ಸುಪ್ರೀಂ ಕೋರ್ಟ್ನ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಒಬ್ಬರು ತನ್ನ ಮನೆಯ ಕೃಷಿ ತೋಟದಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾರೆ. ದೇಶದ ಅತಿ ಉನ್ನತ ಹುದ್ದೆಯಲ್ಲಿರುವ ಇವರು ಸಾಮಾನ್ಯ ಕೃಷಿಕನಂತೆ ಕೆಸರಲ್ಲಿ ಉಳುಮೆ ಮಾಡುತ್ತಿದ್ದು, ಕೃಷಿಯನ್ನ ತ್ಯಜಿಸಿ ನಗರ ಜೀವನಕ್ಕೆ ಒಗ್ಗಿಕೊಂಡ ಯುವಕರಿಗೆ ಇವರ ಈ ಕೃಷಿ ಪ್ರೇಮ ಮಾದರಿಯೂ ಆಗಿದೆ. ದೇಶದೆಲ್ಲೆಡೆ ಕೊರೋನಾ ಮಹಾಮಾರಿ ಪ್ರಕರಣಗಳು ಹೆಚ್ಚಾದ ಕಾರಣಕ್ಕಾಗಿ ದೇಶದಲ್ಲಿ ಮತ್ತೆ ಲಾಕ್ಡೌನ್ ಜಾರಿಗೆ ಬಂದಿದೆ. ಲಾಕ್ಡೌನ್ ಸಂದರ್ಭದಲ್ಲಿ ಜನ ಉದ್ಯೋಗ ನಿಮಿತ್ತ ಕಚೇರಿಗೆ ಹೋಗಲಾಗದೆ ಮನೆಯಲ್ಲೇ ಇದ್ದು ತಮಗೆ ಇಷ್ಟ ಬಂದ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ. ಹೀಗೆಯೇ ಲಾಕ್ಡೌನ್ ಕಾರಣಕ್ಕಾಗಿ ಊರಿಗೆ ಬಂದಿರುವ ದೇಶದ ಉನ್ನತ ಹಾಗೂ ಜವಾಬ್ದಾರಿಯುತ ಹುದ್ದೆಯನ್ನ ಅಲಂಕರಿಸಿರುವ ಸುಪ್ರೀಂ ಕೋರ್ಟ್ನ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆಎಂ ನಟರಾಜ್ ಇದೀಗ ಮನೆಯಿಂದಲೇ ಕಚೇರಿ ಕೆಲಸವನ್ನ ನಿರ್ವಹಿಸುವುದರ ಜೊತೆಗೆ ತನ್ನನ್ನು ಬೆಳೆಸಿದ ಕೃಷಿಯಲ್ಲೂ ತೊಡಗಿಸಿಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಈಶ್ವರಮಂಗಲದ ನಿವಾಸಿಯಾಗಿರುವ ಕೆಎಂ ನಟರಾಜ್ ಕೃಷಿ ಕುಟುಂಬದಿಂದ ಬಂದವರು. ಇವರ ಇಡೀ ಕುಟುಂಬವೇ ಕೃಷಿಯನ್ನೇ ನೆಚ್ಚಿಕೊಂಡು ಬಂದಿದ್ದು, ಈ ಕೃಷಿ ಪ್ರೇಮ ನಟರಾಜ್ ಅವರನ್ನ ಇಂದಿಗೂ ಬಿಟ್ಟಿಲ್ಲ. ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ನ ಕಲಾಪಗಳಲ್ಲಿ ವರ್ಷಪೂರ್ತಿ ಬ್ಯುಸಿಯಾಗಿರುವ ನಟರಾಜ್ ಕೆಲವು ದಿನಗಳ ಮಟ್ಟಿಗೆ ಊರಿಗೆ ಬಂದರೂ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವ ಅವಕಾಶ ಅವರಿಗೆ ಸಿಗುತ್ತಿರಲಿಲ್ಲ. ಆದರೆ ಈ ಬಾರಿ ಕೊರೋನಾ ಲಾಕ್ಡೌನ್ ದೇಶದೆಲ್ಲೆಡೆ ಹೇರಿಕೆಯಾದ ಕಾರಣ ನಟರಾಜ್ ದೆಹಲಿಯಿಂದ ನೇರವಾಗಿ ಊರಿಗೆ ಬಂದಿದ್ದಾರೆ. ಮನೆಯಿಂದಲೇ ಸುಪ್ರೀಂ ಕೋರ್ಟ್ನಲ್ಲಿನ ತನ್ನ ಕೆಲಸವನ್ನ ನಿರ್ವಹಿಸುತ್ತಿರುವ ಇವರು ತನ್ನ ಬಿಡುವಿನ ವೇಳೆಯನ್ನ ಕೃಷಿಯಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ಕೃಷಿ ಚಟುವಟಿಕೆಗೆ ಬಳಸುವ ಹಳೆಯ ಶರ್ಟ್, ಲುಂಗಿ ಹಾಕಿಕೊಂಡು ಟ್ರ್ಯಾಕ್ಟರ್ ಮತ್ತು ಟಿಲ್ಲರ್ ಚಲಾಯಿಸುತ್ತಿರುವ ದೃಶ್ಯಗಳನ್ನು ಮನೆ ಮಂದಿ ಸೆರೆ ಹಿಡಿದಿದ್ದು, ಇವರ ಕೃಷಿ ಪ್ರೇಮ ಭಾರೀ ಪ್ರಶಂಸೆಗೂ ಪಾತ್ರವಾಗಿದೆ. ಪ್ರಚಾರ ಹಾಗೂ ಮಾಧ್ಯಮದಿಂದ ಸದಾ ದೂರವೇ ಇರುವ ಕೆಎಂ ನಟರಾಜ್ ಈ ಕುರಿತು ಮಾಧ್ಯಮಗಳ ಮುಂದೆ ಬರಲು ಹಿಂಜರಿಯುತ್ತಾರೆ. ಕೃಷಿ ನನ್ನ ರಕ್ತದಿಂದಲೇ ಬಂದಿರುವ ಕಾರಣ, ಮಣ್ಣಿನ ಋಣ ನನ್ನ ಮೇಲೆಯೂ ಇರುವ ಕಾರಣಕ್ಕಾಗಿ ಸಿಕ್ಕಿದ ಅವಕಾಶವನ್ನ ಬಳಸಿಕೊಂಡಿದ್ದೇನೆ ಎನ್ನುವ ಕೆಎಂ ನಟರಾಜ್ ಯುವಕರು ಕೃಷಿಯ ಬಗ್ಗೆ ಆಸಕ್ತಿ ವಹಿಸಿ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವ ಅನಿವಾರ್ಯತೆ ಇದೆ ಎನ್ನುತ್ತಾರೆ ಕೆಎಂ ನಟರಾಜ್. ಕೃಷಿ ಅಂತ ಹೇಳಿದ್ರೆ ಅದು ಏನು ವಿದ್ಯೆ ಇಲ್ಲದವನಿಗೆ, ಅದು ಹಳ್ಳಿಯಲ್ಲಿರುವವನಿಗೆ, ಅದು ನಿರುದ್ಯೋಗಿಯಾಗಿರುವವನಿಗೆ ಅಂತ ಹೇಳುವಂತ ಒಂದು ಭಾವನೆ ನಮ್ಮಲ್ಲಿ ಇದೆ. ಆದರೆ ಭಾರತ ಕೃಷಿ ಪ್ರಧಾನವಾದಂತಹ ದೇಶ. ಭಾರತದ ಅಂತಃಸತ್ವ ಇರುವಂತಹದ್ದು, ಇಲ್ಲಿಯ ಇಕಾನಮಿಗೆ ದೊಡ್ಡ ಕಾಂಟ್ರಿಬ್ಯೂಷನ್ ಇರುವಂತಹದ್ದು ಅದು ಕೃಷಿಯಿಂದ. ಅದನ್ನು ನಾವು ಮರೆತಿದ್ದೇವೆ. ಆ ಮರೆತಂತಹ ಮಾತನ್ನ ನಟರಾಜ್ರವರು ಇವತ್ತು ನೆನಪು ಮಾಡಿಕೊಟ್ಟಿದ್ದಾರೆ. ನನ್ನ ದೃಷ್ಟಿಯಿಂದ ನಾವು ಡೆಲ್ಲಿಯಲ್ಲಿರಲಿ, ಎಲ್ಲೇ ಇರಲಿ, ಆದರೆ ಈ ಹಳ್ಳಿಯಲ್ಲಿರುವಂತಹ ಕೃಷಿ ಮಾಡುವುದರ ಮುಖಾಂತರ, ಕೃಷಿ ಎಂದರೆ ಅದು ಕೇವಲ ಒಂದು ಉದ್ಯೋಗ ಅಲ್ಲ. ಕೃಷಿ ಎಂದರೆ ಅದು ಆರಾಧನೆ, ಕೃಷಿ ಎಂದರೆ ಒಂದು ಅನುಭೂತಿ, ಕೃಷಿ ಎಂದರೆ ಅದು ಆನಂದ ಅಂತ ಹೇಳುವಂತಹದ್ದನ್ನ ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಆ ಮಣ್ಣಿನ ಮಗನಾಗಿ ಮಣ್ಣಿನಲ್ಲಿ ತಾನು ಒಂದಾಗಿ ಇರುವುದರ ಮುಖಾಂತರ ಇವರು ತೋರಿಸಿಕೊಟ್ಟಿದ್ದಾರೆ. ಮತ್ತು ಇಂದಿನ ಯುವಕರಿಗೆ ನಾವು ಏನು ಮಾಡುವುದು ಈ ಸಂಕಷ್ಟದ ಕಾಲದಲ್ಲಿ, ಹೇಗೆ ಬದುಕುವುದು ಅಂತ ಕೈ ಚೆಲ್ಲಿ ನಿರಾಶರಾಗಿರುವಂತಹ ಎಷ್ಟೋ ಜನ ಯುವಕರಿಗೆ, ಮತ್ತು ನಾವು ಕಾಣ್ತಾ ಇದ್ದೇವೆ ಆತ್ಮಹತ್ಯೆಯಂತ ಕೃತ್ಯಗಳಿಗೆ ಮೊರೆ ಹೋಗ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿಯೂ ನಮಗೆ ಬಾಗಿಲು ಮುಚ್ಚಿಲ್ಲ, ನಮ್ಮ ಮಣ್ಣಿನಲ್ಲಿಯೇ ನಮಗೆ ಬಾಗಿಲು ತೆರೆದಿದೆ ಅಂತ ಹೇಳುವಂತ ಒಂದು ದೊಡ್ಡ ಸಂದೇಶವನ್ನ ಅವರು ಇವತ್ತು ನೀಡಿದ್ದಾರೆ ಅಂತ ನನ್ನ ಅನಿಸಿಕೆ. ಸುಪ್ರೀಂ ಕೋರ್ಟ್ನ ಉನ್ನತ ಹಾಗೂ ಅತ್ಯಂತ ಜವಾಬ್ದಾರಿಯುತ ಹುದ್ದೆಯನ್ನ ಅಲಂಕರಿಸಿರುವ ನಟರಾಜ್ ಅವರ ಕೃಷಿ ಮೇಲಿನ ಪ್ರೀತಿಗೆ ಭಾರಿ ಪ್ರಶಂಸೆಯೂ ವ್ಯಕ್ತವಾಗ್ತಾ ಇದೆ. ಕೃಷಿಯನ್ನ ತ್ಯಜಿಸಿ ನಗರ ಪ್ರದೇಶಗಳಿಗೆ ವಲಸೆ ಹೋಗುತ್ತಿರುವ ಕೃಷಿ ಕುಟುಂಬಗಳ ಯುವಕರು ಅಸಿಸ್ಟೆಂಟ್ ಸಾಲಿಸಿಟರ್ ಜನರಲ್ ಆಗಿರುವ ನಟರಾಜ್ ಅವರನ್ನ ಅನುಸರಿಸಬೇಕಾಗಿದೆ. ಅನೀಶ್ ಕುಮಾರ್, ವಿ4 ನ್ಯೂಸ್, ಪುತ್ತೂರು.